ಹಾಯ್, ವೆಲ್ಕಮ್ ಟು ಆಲ್ವಿನ್ ವಿಲಾಗ್ ಚಾನಲ್. ನಿಮಗೆ ಕಾಣ್ಬೋದು ಇವತ್ತು ಸುಂದರವಾದ ಪರಿಸರದ ಮಧ್ಯೆ ನಾವು ಇದ್ದೇವೆ. ಬಾಯ್ ಕೇಶ, ಬಾಯ್ 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 ಬಾಯ್. ಹಾಯ್, ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನನ್ನ ಮಗಳನ್ನು ಕರ್ಕೊಂಡು ನಮ್ಮದೊಂದು ಗದ್ದೆ ಇದೆ, ಅತ್ತೆ ಮನೆಯದು, ಹಾಗೆ ಅದನ್ನೊಂದು ತೋರಿಸುವ ಅಂತ. ಈ ಮಗಳು ತುಂಬ ಒತ್ತಾಯ ಮಾಡ್ತಾಯಿದ್ಲು, ಹಾಗೆ ಅವಳನ್ನೊಂದು ತೋರಿಸುವ ಅಂತ ಕರ್ಕೊಂಡು ಹೋಗುವ, ಆಯಿತಾ? ಅಲ್ಲಿ ಏನೆಲ್ಲ ಕಿತಾಪತಿ ಮಾಡ್ತಾಳೆ ನನಗೆ ಸಹ ಗೊತ್ತಿಲ್ಲ. ಜೊತೆಗೆ ನನ್ನ ಮಗಳು ನನ್ನನ್ನು ಎಲ್ಲಿ ಕರ್ಕೊಂಡೋಗಿದ್ದು? ಶೈನ್, ಇಲ್ಲಿ ನೋಡು. ಹಾಯ್ ಹೇಳು ಎಲ್ಲರಿಗೆ ಹಾಯ್ ಹಾಯ್ ಸಂಗ್. ಹಾಗೆ ಇವತ್ತು ನಾವು ಗದ್ದೆಗೆ ಬಂದದ್ದು. ನೋಡಿ, ಗದ್ದೆ ಈ ಥರ ಇದೆ. ಗದ್ದೆಯಲ್ಲಿ ಈ ಥರ ನಿಮಗೆ ಕಾಣ್ಬೋದು ಸುಂದರವಾದ ಪರಿಸರ. ಇದರ ಮಧ್ಯೆ ನಾನು ಮತ್ತು ಶೈನಿ ಇವಾಗ ಇಲ್ಲಿ ನಿಂತ್ಕೊಂಡು, ಎಲ್ಲಿ ಆಚೆ ಹೋಗಲ್ಲ ಮನೆಗೆ ಹೋಗೋದಾ? ಬಾ ಹೋಗ, ಮುಂದೆ ಹೋಗು. ಹಾಗೆ ಈಗ ನಡ್ಕೊಂಡು ಅವಳು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಎಲ್ಲಿಗೆ? ಆಯ್ತಾಯ್ತು, ಹೋಗು. ಹಾಂ, ಅವಳು ನಡ್ಕೊಂಡು ಹೋಗೋದು ನೋಡಿ ಈ ಥರ, ಮೆಲ್ಲ ಪುಟ್ಟ ಹೆಜ್ಜೆ ಇಟ್ಟು ಹೋಗು. ಒಂದು ನಿಮಿಷ, ಅವಳು ನಡ್ಕೊಂಡು ಬರೋದು ನೋಡಿ ಅಂತೆ, ಹೀಗೆ ಬರ್ತಾಳೆ. ಆಯ್ ಶೈನಿ, ವಾವ್ ಇದೆಯಾ? ವಾವ್ ಹೇಗೆ ಮಾಡೋದು? ವಾವ್ ಸೂಪರ್ ಇದೆಯಾ? ಅವಳಿಗೆ ಫುಲ್ಲು ಖುಷಿಯಾಗಿದೆ. ನಿಂತಾದ್ರು ನೋಡಿ, ಹಾಂ, ಚಪ್ಪಲ್ ಹಾಕಿ. ಎಲ್ಲಿ ನೋಡದೆ ಚಂದ ಉಂಟಾ ಪ್ಲೇಸು? ಚಿಟ್ಟೆ ಹಾಗೆ ಶೈನಿ ಮತ್ತೆ ನಾಯಿ ಮರಿ ಎಲ್ಲಿದೆ? ರೀಲ್ಸ್ ಹೇಳ್ತಾ ಇದ್ದಾರೆ ಅವಳು. ಹೇಗೆ ಮಲಗೋದು ಈಗ? ಮಲಗು ಆಯಿತು, ಮಲಗಿ ಆಯಿತು. ಹಾಗೆ ಈಗ ಅವಳಿಗೆ ಭಾರಿ ಖುಷಿಯಾಗಿದೆ. ಡಾಡನ ಜೊತೆ ಒಂದು ಅಲ್ಲಣ್ಣ ಖುಷಿಯಾಗಿದೆಲ್ಲ, ಸಿಕ್ಕಾಪಟ್ಟೆ ಬಿಸಿಲಿದೆ. ಬಿಸಿಲಿಗೆ ಡಾಡ ಅಲ್ಲಿ ನೋಡು, ಗದ್ದೆಯಲ್ಲಿ ಡಾಡ. ಎಲ್ಲಿ ಕಾಲಸ ಚಂದ ಉಂಟಲ್ಲ ಗದ್ದೆ. ಇದು ಗದ್ದೆ ನಿಮಗೆ ಕಾಣ್ತಾ ಇರ್ಬೋದು ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿದೆ, ವಿಶಾಲವಾದ ಗದ್ದೆ. ಈ ಥರ ರೋಡಿಗೆ ಅಟ್ಯಾಚ್ ಆಗಿ ತುಂಬ ದೊಡ್ಡದಿದೆ ಮಾತ್ರ. ಎಂತ ಓಕೆ. ಹಾಗೆ ಡಾಡ ಮತ್ತೆ ಶೈನಿ, ವಾವ್, ನಿದ್ದೆ ಬರ್ತದಲ್ಲಡ ಅಲ್ಲ? ನಿದ್ದೆ ತಾಯಿ, ಹಾಂ, ಅವಳಿಗೆ ನಿದ್ದೆ ಬರ್ತದೆ. ಹಾಗೆ ಇಲ್ಲಿ ಡಾಡ ಮತ್ತು ಶೈನಿ ಎಲ್ಲಿ ಬಂದದ್ದು? ಗದ್ದೆಗೆ ಬಂದದ್ದು ಅಲ್ವಾ? ಸೊ ಈ ಥರ ಇದೆ ನಮ್ಮ ಬ್ಯಾಕ್ಗ್ರೌಂಡಲ್ಲಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು. ನನ್ನ ಮಗಳ ಜೊತೆಗೆ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾಯಿದ್ದೇನೆ. ಅವಳಿಗೆ ಫುಲ್ಲು ಖುಷಿಯಾಗಿದೆ, ವಾವ್ ಅಂತ ಹೇಳ್ತಾ ಇದ್ದಾಳೆ. ಸೊ ಈ ಥರ ಇದೆ. ಬೆವರ್ತಾ ಇದೆ ನಮ್ಮ ಹತ್ರ ತುಂಬ, ಯಾಕೆಂದರೆ ಟೆಂಪರೇಚರ್ ಇಲ್ಲಿ ಮಳೆ ಇಲ್ಲ, ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಬಿಸಿ ಇದೆ. ಅದರ ಜೊತೆಯಲ್ಲಿ ನನ್ನ ಮಗಳು ಹೇಗೆ ಓಕೆ ಅಲ್ಲ? ಚೆನ್ನಾಗಿದೆಯಲ್ಲ? ಇದು ಒಂದು ರೌಂಡು. ಶೈನಿ ಅವಳಿ ಹಾಯ್ ತೋಟಿ ಕೊಯ್ ಅಂಬಾಯ್ ಅಂಬಾ बोली जी, ಅಂಬಾ बोल गया ಪುಕ್ಲೆ ನೀ ಇವಳು ಎತ್ಕೊಂಡು ಹೋಗುವ. ಅಂಬ ನೋಡ್ಬೇಕಂತೆ. ಅಂಬ ಅಂದರೆ ದನ, ಗಾಯ್. ಎಂತ ಖುಷಿ ಅಂಬಲ್ಲಿ, ಅಂಬನ ನೋಡ್ಲಿಕ್ಕೆ ಹೋಗು. ಬಾ ಏ ಶೈನಿ, ಅಂಬ ಇದ್ದಾನೆ. ಅಂಬ ಇಲ್ಲಿ ನೋಡು ಅವನಿಗೆ ಆಚೆಗೆ. ಹಾಗೆ ಖುಷಿ ಆಯ್ತಲ್ಲ? ಇನ್ನು ಮನೆಗೆ ಹೋಗುವ, ಸಾಕು. ಎಲ್ಲ ಎಷ್ಟು ತಿರುಗಿಸೋದು ಈ ಬಿಸಿಲಿಗೆ, ಹಾಂ ಅಲ್ಲಣ್ಣ? ಕಣಿಗಾಲ ಬಳುಗ ಸರ್ ತೋಟ, ಮನೆ ತೋಟಕ್ಕ? ಎಲ್ಲಿ ತೋಟ? ಈಗಲ್ಲ ತೋಟದಿಂದ ಬಂದದ್ದು, ಅಮ್ಮನ ಕಮ್ಮಿ ಅದ ರೀ. ಆಯಿತು ಗಾಯ್ಸ್, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಕಶೆ ಲೈಕ್ ಖರ್ಚೆ
ಡನ್ ಮಾಡಿ. ಹೇಗೆ ಇಷ್ಟ ಆದರೆ ಡನ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತೆ ನಾವು ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ಸ್ ಮಾಡಿ. ಮತ್ತೆ ಇನ್ನೊಂದು ಮಿನಿ ಬ್ಲಾಗ್ನೊಂದಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್ಗೆ ಹೇಳೋದು ಶೈನಿ, ಬಾಯ್ ಹೇಳು. ಬಾಯ್.